ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 2 ವಿ4 ನ್ಯೂಸ್ನ ಕಾಮಿಡಿ ರಿಯಾಲಿಟಿ ಶೋ ಈಗಾಗಲೇ ಭರ್ಜರಿಯಾಗಿ ತುಳುನಾಡಿನ ಜನತೆಯನ್ನ ಯಶಸ್ವಿಯಾಗಿ ನಕ್ಕು ನಗಿಸುತ್ತಿದೆ. ಲೀಗ್ ಹಂತದ ಸ್ಪರ್ಧೆಗಳನ್ನು ಮುಗಿಸಿರುವ ಸಿಪಿಎಲ್ ಸೀಸನ್ 2ನ ಗ್ರ್ಯಾಂಡ್ ಫಿನಾಲೆ ಜುಲೈ 21ರಂದು ನಡೆಯಲಿದ್ದು ತಂಡಗಳು ಭರ್ಜರಿ ತಯಾರಿ ನಡೆಸ್ತಾ ಇವೆ. ಹಾಸ್ಯದ ಹೊನಲನ್ನು ಹರಿಸುವ ತಂಡಗಳಿಗೆ ಕಲಾ ಪ್ರೇಮಿಗಳಿಂದ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿದೆ. ವಿ4 ನ್ಯೂಸ್ನ ಜನಪ್ರಿಯ ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 2ನ ಗ್ರ್ಯಾಂಡ್ ಫಿನಾಲೆ ಜುಲೈ 21ರಂದು ನಡೆಯಲಿದ್ದು ಈಗಾಗಲೇ ತಂಡಗಳು ಭರ್ಜರಿ ಸಿದ್ಧತೆಯನ್ನ ನಡೆಸ್ತಾ ಇದೆ. ಈ ನಡುವೆ ಫೈನಲ್ ಸಂಭ್ರಮಕ್ಕೆ ಕಾಮಿಡಿ ಪ್ರಿಯರಿಂದ ಪ್ರಶಂಸೆಗಳ ಮಹಾಪೂರವೇ ಹರಿದು ಬಂದಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ, ಈ ಮೂಲಕ ಮತ್ತಷ್ಟು ಪ್ರತಿಭೆಗಳು ಬೆಳಕಿಗೆ ಬರುವಂತಾಗಲಿ ಎಂದು ಶುಭ ಹಾರೈಸಿದ್ದಾರೆ. ವಿ4 ನ್ಯೂಸ್ನ ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 2ನ ಗ್ರ್ಯಾಂಡ್ ಫಿನಾಲೆಗೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ನಳಿನ್ ಕುಮಾರ್ ಕಟೀಲು ಶುಭ ಹಾರೈಸಿದ್ದಾರೆ. ಜನರ ಮನಸ್ಸುಗಳನ್ನು ನಗುವಿನ ಮುಖಾಂತರ ಹಗುರಗೊಳಿಸುವ ಕೆಲಸಗಳನ್ನು ಸಿಪಿಎಲ್ ಮೂಲಕ ವಿ4 ನ್ಯೂಸ್ ಮಾಡ್ತಾ ಇದೆ. ಜೊತೆಗೆ ಹಲವು ಪ್ರತಿಭೆಗಳನ್ನು ಬೆಳಕಿಗೆ ತರುವ ಪ್ರಯತ್ನವನ್ನ ಮಾಡ್ತಾ ಇದ್ದು ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದ್ದಾರೆ. ಇವತ್ತು ವಿ4 ನ್ಯೂಸ್ನ ಜನಪ್ರಿಯ ಕಾಮಿಡಿ ಶೋ ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ನ 2ನೇ ಅಧ್ಯಾಯ ಪ್ರಾರಂಭ ಆಗಿದೆ. ಇವತ್ತು ಜನರ ಮನಸ್ಸುಗಳನ್ನು ನಗುವಿನ ಮುಖಾಂತರ ಸಂತೋಷ ಪಡತಕ್ಕಂಥ, ಒತ್ತಡದ ಬದುಕಿನಿಂದ ಆರಾಮದ ಬದುಕಿಗೆ ತೊಗೊಂಡು ಹೋಗತಕ್ಕಂಥ ಕೆಲಸವನ್ನು ವಿ4 ನ್ಯೂಸ್ ಮಾಡ್ತಾಯಿದೆ. ಅದರ ಜೊತೆ 10 ಹಾಸ್ಯ ಪ್ರತಿಭೆಗಳನ್ನು ಬೆಳೆಸುವ ಕೆಲಸವನ್ನು ಇವತ್ತು ವಿ4 ಮಾಡ್ತಾಯಿದೆ. ಅವರ 2ನೇ ಅಧ್ಯಾಯ ಯಶಸ್ವಿಯಾಗಲಿ, 10 ಪ್ರತಿಭೆಗಳು ಅರಳಲಿ ಅಂತ ಶುಭವನ್ನು ಹಾರೈಸ್ತಾರೆ. ಇದರ ಜೊತೆಗೆ ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಡಿ ವೇದವ್ಯಾಸ್ ಕಾಮತ್ ಕೂಡ ಸಿಪಿಎಲ್ ಸೀಸನ್ 2ಗೆ ಶುಭ ಹಾರೈಸಿದ್ದಾರೆ. ಈಗಾಗಲೇ ಕಾಮಿಡಿ ಪ್ರೀಮಿಯರ್ ಲೀಗ್ ಯಶಸ್ವಿಯಾಗಿ ಜನತೆಯನ್ನ ನಕ್ಕು ನಗಿಸ್ತಾ ಇದೆ. ಜಿಲ್ಲೆಯ ಜನತೆ ಈಗಾಗಲೇ ಕಾರ್ಯಕ್ರಮವನ್ನ ಮೆಚ್ಚಿಕೊಂಡಿದ್ದು ಮುಂದಕ್ಕೂ ಇನ್ನಷ್ಟು ಕಾರ್ಯಕ್ರಮಗಳು ಮೂಡಿಬರಲಿ ಎಂದು ಶುಭ ಹಾರೈಸಿದ್ರು. ಮಂಗಳೂರಿನಲ್ಲಿ ವಿ4ನ ಕಡೆಯಿಂದ ಯಶಸ್ವಿಯಾದ ಏನು ಕಾಮಿಡಿ ಪ್ರೀಮಿಯರ್ ಲೀಗ್ ಆಗ್ತಾ ಇದೆ, ಅದರ ಕೊನೆಯ ಹಂತದ ಫೈನಲ್ 21ನೇ ತಾರೀಕಿನಂದು ನಡೀಲಿಕ್ಕಿದೆ. ಈ ಒಂದು ಕಾಮಿಡಿ ಪ್ರೀಮಿಯರ್ ಲೀಗ್ ಭಾಳ ಯಶಸ್ಸಿನಲ್ಲಿ, ಭಾಳ ಜನರಿಗೆ ಮನೋರಂಜನೆಯನ್ನು ಕೊಡ್ತಾ, ಭಾಳ ಸಂತೋಷದಲ್ಲಿ ಇಡೀ ಜಿಲ್ಲೆಯ ಜನರು ಆನಂದಿಸಿದ್ದಾರೆ. ಈ ಕಾರ್ಯಕ್ರಮಗಳು ಭಾಳ ಯಶಸ್ವಿಯಾಗಿದೆ. ಮುಂದಿನ ಫೈನಲ್ ಅಂತ ಕೂಡ ಭಾಳ ಯಶಸ್ಸಿನಲ್ಲಿ ನಡೀಲಿ, ಅದಕ್ಕೆ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಾ ಬಹುಮಾನ ಬಂದಂಥವರಿಗೆ ನಾನು ಶುಭವನ್ನು ಹಾರೈಸ್ತೇನೆ ಮತ್ತು ಅಭಿನಂದನೆ ಹಾರೈಸ್ತೇನೆ. ಮತ್ತು ವಿ4ನ ಮುಖಾಂತರ ಈ ಕಾರ್ಯಕ್ರಮಗಳು ಇಡೀ ಜಿಲ್ಲೆಯ ಜನರು ಮೆಚ್ಚಿಕೊಂಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿಯ ಕಾರ್ಯಕ್ರಮಗಳನ್ನು ವಿ4 ಮುಖಾಂತರ ಆಗಲಿ, ಜನರಿಗೆ ಸಂತೋಷವನ್ನು ಕೊಡಲಿ. ದಿನನಿತ್ಯದ ಒತ್ತಡದ ಜೀವನದಲ್ಲಿ ಈ ಸಂತೋಷ ಕೊಡುವಂಥ ಕಾರ್ಯ ಒಂದು ದೃಶ್ಯ ಮಾಧ್ಯಮದಿಂದ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡ್ತಿದೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೊಡಿ. ಫೈನಲ್ಗೆ ತಲುಪಿರುವ ಸ್ಪರ್ಧಿಗಳಿಗೆ ಅಭಿನಂದನೆಗಳು ಹಾಗೂ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಕಾಮಿಡಿ ಪ್ರೀಮಿಯರ್ ಲೀಗ್ನ ಚಾಂಪಿಯನ್ಸ್ ಯಾರಾಗಲಿದ್ದಾರೆ ಎನ್ನುವ ಕುತೂಹಲ ಎಲ್ಲರಲ್ಲಿ ಮೂಡಿದೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮಂಗಳೂರು.